ಇರಾನ್ ಅಮೆರಿಕ ಇಸ್ರೇಲ್ ನಡುವಣ ಯುದ್ಧದಿಂದ ಭಾರತದಲ್ಲೂ ಇಂಧನ ತೈಲ ಹಾಗೂ ನೈಸರ್ಗಿಕ ಅನಿಲದ ಕೊರತೆ ಉಂಟಾಗಿ ಜನರು ಒಂದಷ್ಟು ಬವಣೆ ಪಡುವ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇಂಧನ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಬಹಳ ವ್ಯವಸ್ಥಿತವಾಗಿ ಜನರಿಗೆ ಯಾವುದೇ ಸಮಸ್ಯೆಯಾಗದ ರೀತಿ ಅಡುಗೆ ಅನಿಲವನ್ನು ನಿರ್ವಹಣೆ ಮಾಡುವ ಕೆಲಸ ಮಾಡಿದ್ದಾರೆ ಎಂದು ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ಹೇಳಿದ್ದಾರೆ. ಮಾಧ್ಯಮದ ಜೊತೆ ಮಾತನಾಡಿದ ಅವರು ಬೇರೆ ರಾಷ್ಟ್ರಗಳಲ್ಲಿ ಅಡುಗೆ ಅನಿಲದ ಕೊರತೆ ಎದುರಿಸುವ ಸಂದರ್ಭದಲ್ಲಿ ಅಡುಗೆ ಅನಿಲ ಪೂರೈಕೆಗೆ ಸೂಕ್ತ ಕ್ರಮ ವಹಿಸಿದ್ದಾರೆ ಎಂದರು. ಪುತ್ತೂರು ಜಾತ್ರೆಯ ಸಂದರ್ಭದಲ್ಲೂ ಗ್ಯಾಸ್ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವ ಕೆಲಸವನ್ನ ಬಿಜೆಪಿ ವತಿಯಿಂದ ಸಂಸದರ ಮುಖಾಂತರ ಮಾಡಲಿದ್ದೇವೆ. ಯಾರು ಹೆಚ್ಚುವರಿ ಗ್ಯಾಸ್ ಶೇಖರಣೆ ಮಾಡದೆ ದಿನನಿತ್ಯಕ್ಕೆ ಅಗತ್ಯವಿರುವಷ್ಟನ್ನೇ ಉಪಯೋಗಿಸಬೇಕು ಎಂದು ಮಠಂದೂರು ಮನವಿ ಮಾಡಿದ್ದಾರೆ. ಇರಾನ್, ಅಮೇರಿಕ, ಇಸ್ರೇಲ್ ಈ ಯುದ್ಧದಿಂದಾಗಿ ಭಾರತದಲ್ಲಿ ಕೂಡ ಒಂದಷ್ಟು ಇಂಧನ, ತೈಲ ಮತ್ತು ನೈಸರ್ಗಿಕ ಅನಿಲದ ಕೊರತೆ ಉಂಟಾಗಿ ಇವತ್ತು ಜನಸಾಮಾನ್ಯರು ಒಂದಷ್ಟು ಭಾವನೆ ಪಡುವಂಥ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ನಮ್ಮ ನೈಸರ್ಗಿಕ ಅನಿಲ ಇಂಧನ ಸಚಿವರಾದ ಹರ್ದೀಪ್ ಸಿಂಗ್ ಪುರಿ ಇವರು ಭಾಳ ವ್ಯವಸ್ಥಿತವಾಗಿ ಜನರಿಗೆ ಇವತ್ತು ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಇವತ್ತು ಅಡುಗೆ ಅನಿಲವನ್ನು ನಿರ್ವಹಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜಗತ್ತಿನ ಬೇರೆ ಬೇರೆ ರಾಷ್ಟ್ರದಲ್ಲಿ ಇವತ್ತು ಅಡುಗೆ ಅನಿಲದ ಕೊರತೆಯನ್ನು ಎದುರಿಸುವಂಥ ಸಂದರ್ಭದಲ್ಲಿ ಭಾರತದ ಜನ ಇವತ್ತು ನೆಮ್ಮದಿಯಾಗಿ ತಮ್ಮ ದಿನನಿತ್ಯದ ಆ ಒಂದು ಅಡುಗೆ ಇತರ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಆದರೆ ಅದಕ್ಕೆ ಕಾರಣ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ನಮ್ಮ ಇಂಧನ ಸಚಿವರು. ಇವತ್ತು ವ್ಯಾಪಕವಾಗಿ ಜನ ಒಂದಷ್ಟು ಯುದ್ಧದಿಂದಾಗಿ ಮುಂದಿನ ದಿನಗಳಲ್ಲಿ ಅಡುಗೆ ಅನಿಲದ ಕೊರತೆ ಆಗ್ಬೋದು ಎನ್ನುವಂಥ ದೃಷ್ಟಿಯಿಂದ ಒಂದಷ್ಟು ಹೆಚ್ಚುವರಿ ಅಡುಗೆ ಅನಿಲದ ಹಂಡೆಗಳನ್ನು ತೆಗೊಂಡು ಇವತ್ತು ಒಂದಷ್ಟು ಕಾಲಸಂತೆಯಲ್ಲಿ ಕೂಡ ಮಾರಾಟ ಮಾಡುವಂಥದ್ದನ್ನು ನೋಡಿದ್ದೇವೆ. ಇಂಥ ಒಂದು ಸನ್ನಿವೇಶದಲ್ಲಿ ಕೇಂದ್ರ ಸರ್ಕಾರ ಇವತ್ತು ತುರ್ತಾಗಿ ರಷ್ಯಾದಿಂದ ಬೇರೆ ಬೇರೆ ರಾಷ್ಟ್ರಗಳಿಂದ ಇವತ್ತು ಕಚ್ಚಾ ತೈಲವನ್ನು ಮತ್ತು ನೈಸರ್ಗಿಕ ಅನಿಲವನ್ನು ತರಿಸಿ ವಿಶೇಷವಾಗಿ ನಮ್ಮ ಮಂಗಳೂರು, ನವಮಂಗಳೂರು ಬಂದರಿಗೂ ಈ ಒಂದು ಹಡಗಿನ ಮುಖಾಂತರ ಈ ಇಂಧನವನ್ನು ತರಿಸುವ ಮುಖಾಂತರ ಈ ಒಂದು ಅನಿಲದ ಕೊರತೆಯನ್ನು ನೀಗಿಸುವಂಥ ಕೆಲಸವನ್ನು ಮಾಡ್ತಾಯಿದೆ.